This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by ಇದು ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಡಾನ್ಸ್ ವಾರಿಯರ್ ಸೀಸನ್ 3. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಅಮೃತ್ ನೋಣಿ ಅವರು ಕೂಡ ಇದ್ದಾರೆ. ಆ್ಯಂಡ್ ವಿ ಹ್ಯಾವ್ ನಿಪಾನ್ ಪೇಂಟ್ಸ್ ಆ್ಯಂಡ್ ಅರಿಶಿನ ಸ್ನಾನ. ಸೊ ಈ ಮೊದಲ ಎಪಿಸೋಡ್, ಕಳೆದ ನಿನ್ನೆ ಒಂದು ಎಪಿಸೋಡ್ನಲ್ಲಿ ಒಂದಷ್ಟು ಡಾನ್ಸ್ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಾ. ಈಗ ಮತ್ತೆ ಸಜ್ಜಾಗ್ತಾ ಇದ್ದೀವಿ ಇನ್ನಷ್ಟು ತಂಡಗಳನ್ನು ವೇದಿಕೆಗೆ ಕರೆಯೋದಕ್ಕೆ. ಆ್ಯಂಡ್ ಅವರು ಕೂಡ ರೆಟ್ರೋ ಸ್ಟೈಲಲ್ಲಿ ಏನೆಲ್ಲ ಈ ವೇದಿಕೆ ತೊಗೊಂಡು ಬರ್ತಾರೆ ಅಂತ. ಸೊ ನಾನು ಅನುರಾಗ್, ಹಾಗೆ ನನ್ನ ಜೊತೆಗೆ ಸೌಮ್ಯ ಕೋಟ್ಯನ್. ಎಸ್ ಸರ್, ನಾವಿದ್ದೇವೆ. ಈಗ ನಮ್ಮ ಜಡ್ಜಸ್ ಕೂಡ ರೆಡಿ ಆಗಿದ್ದಾರೆ. ಇನ್ನೊಂದು ಟೀಮನ್ನು ಈಗ ವೇದಿಕೆಗೆ ಕರೆಯುವಂತ ಹೊತ್ತು. ಲೆಟ್ಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲೌಸ್ ಟು ಡಿ ವಾರಿಯರ್ಸ್ ಫ್ರಮ್ ಬ್ಯಾಂಗ್ಳೂರ್. పేదో నాలో నీ పేరు నా పేరు తెలుసా మరి, హృదయాల కథ మారే నీలో బలపందుకే కలిపేనులే ఒడి చేరే వయసిన్నడో.
తెలితామరై విరబూసే వలపేదో నాలో నీ పేరు నా పేరు తెలుసా మరి హృదయాల కథ మారే నీలో బలపందుకే కలిపేనులే ఒడి చేరే వయసెన్నడో కన్నానులే కలయికలు ఏనాడు ఆగవులే నీ కళ్ళలో పలికినవి నా కంటి బాసలివే కన్నానులే. This is Ampere present Dance Warrior Season 3 powered by Nippon Paint, Amrit Noni and ನಮ್ಮ ಅರಶಿನ ಸ್ನಾನ. ಸೊ ಬಾರಿ ಪೊರ್ಲುದ ಒಂಜಿ ಪರ್ಫಾರ್ಮೆನ್ಸ್ ನಮ್ಮ ತೋಂದು ಬತ್ತ ಎಸ್ ತಡ ಮಾಡದೆ ನಾವು ಜಡ್ಜಸ್ ಹತ್ರ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳ್ಕೊಂಡು ಬರುವ. ಎಸ್ ಸೊ ಓವರ್ ಟು ಅನ್ವಿತಾ ಮ್ಯಾಮ್, ನಿಮ್ಗೆ ಹೇಗಾಯ್ತು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹಲೋ ಡಿ ವಾರಿಯರ್ಸ್, ಹಾಯ್ ಮ್ಯಾಮ್. ಹೇಗಿದ್ದೀರಾ? ಚೆನ್ನಾಗಿದೆ. ಊಟ ಆಯಿತಾ? ಹಾಂ ಮ್ಯಾಮ್. ಓಕೆ, ಥ್ಯಾಂಕ್ ಯು ಸೌಮ್ಯ ಫಸ್ಟ್ ನನಗೆ ಕೇಳಿದ್ದಕ್ಕೆ, ಬಿಕಾಸ್ ಆಲ್ ದ 3 ಸಾಂಗ್ಸ್ ವೇ ಮೈ ಫೇವ್ರೆಟ್. ಎಲ್ಲದರಲ್ಲೂ ಒಂದೊಂದು ಏನು ಫೀಲ್ ಇದೆ ಪ್ರತಿಯೊಂದು ಸಾಂಗಲ್ಲೂ ಕೂಡ. ಒಂದು ಬ್ರೇಕಪ್ ಟೈಪಲ್ಲಿ ಆದರೆ ಇನ್ನೊಂದು ಕಂಪ್ಲೀಟ್ಲಿ ಇಂಟಿಮೇಟ್, ಇನ್ನೊಂದು ಕಂಪ್ಲೀಟ್ಲಿ ಏನು ಲವ್ಲಿ. ವಾಟ್? Okay, so anyways, coming back to the performance. Well, formations, beautiful formations. Lighting, especially second half ಅಲ್ಲಿ in the last climax ಅಲ್ಲಿ ಆ ಲೈಟ್ ಬಂದಾದ್ಮೇಲೆ ನೀವೇನು ಮಾಡಿದ್ರಲ್ಲ, ಐ ರಿಯಲಿ ಲವ್ಡ್ ಇಟ್. ಆ್ಯಂಡ್ ನಿಮ್ಮ ಸ್ಟೆಪ್ಸ್ ತುಂಬ ಸಿಂಪಲ್ ಆಗಿದ್ರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಕಡೆಯಿಂದ LED ಅವರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್. ಐ ರಿಯಲಿ ಲವ್ ದ LED ವರ್ಕ್ ದಟ್ಸ್ ಹ್ಯಾಪ್ನಿಂಗ್ ಔಟ್ ಹಿಯರ್. ಪ್ಲೀಸ್. ಸೊ LED ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಹಾಗೆಯೇ ನಿಮ್ಮ ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿತ್ತು. ಇನ್ನೊಂದೇನು ಅಂತಂದರೆ ನಾನು ಹೇಳೋಕ್ಕೆ ಇಷ್ಟಪಡೋದು, ನೆಕ್ಸ್ಟ್ ಟೈಮ್ ನೀವು ಕಾಸ್ಟ್ಯೂಮ್ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ಒಬ್ಬರಿಗೆ ಆ ಹ್ಯಾಟ್ ನಿಲ್ತು ಅಥವಾ ಇನ್ನೊಬ್ಬರಿಗೆ ಆ ಪ್ರಾಪ್ ಆಗಿರ್ಬೋದು, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಏನಾದರೂ ಆಚೆ ಈಚೆ ಆಯಿತು ಅಂತಂದರೆ ಟ್ರೈ ಅವಾಯ್ಡಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಪ್ರಾಪ್ ಕಂಪ್ಲೀಟ್ಲಿ. ಸೊ ಒಬ್ಬರು ತಲೆಯಲ್ಲಿದೆ, ಇನ್ನೊಬ್ರು ತಲೆಯಲ್ಲಿ ಇಲ್ಲ, ಅದು ಬೀಳತ್ತೆ ಅಂತ ಆಯಿತು ಅಂತಂದರೆ ಮೇಂಟೈನ್ ದ್ಯಾಟ್, ಇಲ್ಲ ಅಂತಂದರೆ ಬಿಟ್ಬಿಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿ ಸತಿ ಹಾಯ್ ರಾಮದು ಡ್ರಾಪ್ ಬೀಟ್ ಬಂದಾಗ ಮಾತ್ರ ಐ ಯೂಸ್ ಟು ಗೆಟ್ ಗೂಸ್ ಬಂಪ್ಸ್ ಓವರ್ ಹಿಯರ್. ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ರಿ ನಿಮ್ಮದು ಆ ಡ್ರಾಪ್ ಬೀಟ್ಸ್ ಏನಿತ್ತಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಸ್, ಸಿಂಪಲ್ ಸ್ಟೆಪ್ಸ್ ಆಗಿರೋದ್ರಿಂದ ಕೋಆರ್ಡಿನೇಷನ್ ತುಂಬ ಬೇಗ ಇಲ್ಲಿವರೆಗೂ ಕಾಣಿಸುತ್ತೆ. ಆ ಕೋಆರ್ಡಿನೇಷನನ್ನು ಪ್ಲೀಸ್ ಮೇಂಟೈನ್ ಮಾಡಿ. ಆ್ಯಂಡ್ ಯು ಗೈಸ್ ಆರ್ ಬ್ಯೂಟಿಫುಲ್ ಡ್ಯಾನ್ಸರ್ಸ್. ಆ ಡ್ಯಾನ್ಸಿಂಗ್ನ ಎಷ್ಟು ಆಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡಿ. ಐ ಗೆಸ್ ಇಲ್ಲಿ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಮಾಸ್ಟರ್ ಹೇಳ್ತಾ ಇದ್ರು ಅನಿಸುತ್ತೆ, ಪ್ಲೇಸ್ಮೆಂಟ್ ಆಗಿರ್ಬೋದು, ಕೋಆರ್ಡಿನೇಷನ್ ಬಗ್ಗೆ ಆಗಿರ್ಬೋದು. ಆ್ಯಂಡ್ ನಾ ಎಲ್ಲಾದರೂ ನೆಕ್ಸ್ಟ್ ಟೈಮ್ ನಿಮ್ಮನ್ನು ನೋಡಿದರೆ ಈ ಪರ್ಫಾರ್ಮೆನ್ಸ್ ನೀವು ಮಾಡ್ತಾ ಇದ್ದರೆ, ಐ ರಿಯಲಿ ವಾಂಟ್ ದ್ಯಾಟ್ ಪರ್ಫಾರ್ಮೆನ್ಸ್ ಟು ಬಿ ದ ನೆಕ್ಸ್ಟ್ ಲೆವೆಲ್. ಯಾಕಂದರೆ ಇಲ್ಲಿ ಮಿಸ್ ಆಗಿದ್ದು ಬರೀ ಕೋಆರ್ಡಿನೇಷನ್ ಮಾತ್ರ. ಆ ಕೋಆರ್ಡಿನೇಷನ್ ನೆನಪಲ್ಲಿ ಇಟ್ಕೊಂಡು ಚೆಂದ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ಎಸ್, ಚೆನ್ನಾಗಿ ಮಾಡಿದ್ದೀರಾ. ನಗಾಡಿ ಯಾಕೆ ಒಳ್ಳೆ ಹಿಂಗಿದ್ದೀರಾ? ಪ್ಲೀಸ್ ಸ್ಮೈಲ್. ಸ್ಮೈಲ್. ನಗಡಿ. You guys are looking beautiful. Have a beautiful smile on your face. All the best. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಅನ್ವಿತಾ ಮ್ಯಾಮ್. ಆ್ಯಂಡ್ ಓವರ್ ಟು ಸೂರಜ್ ಸರ್, ನಿಮ್ಗೆ ಹೇಗೆ ಅನಿಸ್ತು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹೈ ಡಿ ವಾರಿಯರ್ಸ್, ಹಾಯ್. ಹಾಯ್ ಸರ್. ಎಲ್ಲರೂ ಜೋಶಲ್ಲಿದ್ದೀರಾ? ಹಾಯ್ ಹೇಳಿ. ಹಾಯ್ ಸರ್. ಸೊ ಏನಾಯಿತು, ಟೆನ್ಷನ್ ಆಯಿತಾ ಪರ್ಫಾರ್ಮೆನ್ಸ್ ಆದಮೇಲೆ? ಚೆನ್ನಾಗಾಯ್ತಾ? ಹೇಗಾಯಿತು ಪರ್ಫಾರ್ಮೆನ್ಸ್? ನಿಮ್ಗೆ ಹೇಗೆ ಅನಿಸ್ತು? ಖುಷಿ ಆಯಿತಾ ಪರ್ಫಾರ್ಮೆನ್ಸ್ ಮಾಡಿದ ಮೇಲೆ? ಬೆಂಗಳೂರಿಂದ ಇಲ್ಲಿ ತನಕ ಬಂದಿದ್ದೀರಾ, ಹೆಂಗೆ ಅನಿಸ್ತು ಪರ್ಫಾರ್ಮೆನ್ಸ್ ಮಾಡಿದ ಮೇಲೆ? ಹಾಂ ಸರ್. ಓಕೆ, ಫೈನ್. ನಿಮ್ಮ ಕೊರಿಯೋಗ್ರಾಫರ್ ಇದ್ದಾರಾ? ಹಾಂ ಸರ್. ಎಸ್, ಯಾರು ನಿಮ್ಮ ಕೊರಿಯೋಗ್ರಾಫರ್? ಆಸಿಫ್ ಮಾಸ್ಟರ್. ಓಕೆ, ಕರೀರಿ ಸ್ಟೇಜ್ ಆಸಿಫ್ ಮೇಲೆ. ಅವರು ವೇದಿಕೆಗೆ. మనసు చెప్పిన సంగతులన్నీ ಹಲೋ ಆಸಿಫ್. ಹಲೋ ಸರ್. ಎಸ್, ಒಂದು ಕವಾಲಿ ಫಾರ್ಮ್ನ ಸ್ಟೇಜಲ್ಲಿ ತಂದಿದ್ದಕ್ಕೆ ಬಿಗ್ ಹ್ಯಾಟ್ಸ್ ಆಫ್ ಟು ಯು. ಸೂಫಿ ಇಸ್ಲಾಮಿಕಲ್ಲಿ ತುಂಬ ಡಿವೋಷ್ನಲ್ ಆಗಿ ಈ ಡ್ಯಾನ್ಸ್ ಫಾರ್ಮ್ಸ್ನ ನಾವು ತಗೋತೀವಿ. ನಮ್ಮ ಮಂಗಳೂರಲ್ಲಿ ಹೇಗೆ ಯಕ್ಷಗಾನ, ಭೂತಕೋಲ ಎಲ್ಲ ಇದೆ, ಹಾಗೇನು ಸೂಫಿ ಇಸ್ಲಾಮಿಕಲ್ಲಿ ಕವಾಲಿಗೆ ತುಂಬ ರೆಸ್ಪೆಕ್ಟ್ ಇದೆ. ಸೊ ಅಂಥ ಒಂದು ಕಾಸ್ಟ್ಯೂಮ್ನ, ಅಂಥ ಒಂದು ಗೆಟಪ್ನ ನೀವು ಸ್ಟೇಜಲ್ಲಿ ತಂದಿರೋದಕ್ಕೆ ಸೂಪರ್. ಆ ಕ್ರಿಯೇಟಿವ್ ವರ್ಕ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ಏನಂದರೆ, ನಿಮ್ಮ ಡ್ಯಾನ್ಸ್ ತುಂಬ ವಿಶ್ವಲಿ ಟ್ರೀಟ್ ಅನಿಸ್ತು ನನಗೆ. ಯಾಕೆಂದರೆ ಕಾಸ್ಟ್ಯೂಮ್ ವೈಸ್, ಫಾರ್ಮೇಷನ್ ವೈಸ್ ಆ್ಯಂಡ್ ಪ್ರಾಪ್ ವೈಸ್ ಕೂಡ ಏನು ಒಂದು ಲ್ಯಾಂಪ್ ಇಟ್ಕೊಂಡು ನೀವು LED ಮೇಲೆ ವರ್ಕ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದ್ರಾ, ಇಟ್ ಈಸ್ ವೆರಿ ವಿಶ್ವಲಿ ವಾಚಿಂಗ್
ತುಂಬ ನಮಗೆ ಇಂಪ್ಯಾಕ್ಟ್ ಕೊಡ್ತದು. ಇನ್ನು ಇವತ್ತಿನ ರೌಂಡ್ ಏನಿದೆ ಅಂದರೆ ಓಲ್ಡ್ ಇಸ್ ಗೋಲ್ಡ್. ಸೊ ನನಗೆ ಆ ಓಲ್ಡ್ದು ಎಸೆನ್ಸ್ ಇವತ್ತು ಮಿಸ್ ಆಯಿತು. ಈ ಸಾಂಗಲ್ಲಿ ಕೆಹನಾ ಹೈ ಕ್ಯಾ ಹಿಂದಿ ವರ್ಷನ್ ತೊಗೊಂಡ್ರು ಅಥವಾ ತಮಿಳಲ್ಲಿ ತೊಗೊಂಡ್ರು, ನಮಗೇನಿದೆ ಅಂದರೆ ಒಂದು ಮದುವೆ ಆಗೋ ಹುಡುಗಿ ತನ್ನ ಭಾವನೆ ಹುಡುಗನ ಬಗ್ಗೆ ಬಿಂಬಿಸ್ತಿದ್ದೆ, ನನಗೆ ಅದು ಮಿಸ್ಸಿಂಗ್ ಅನಿಸ್ತು. ಇದು ಆ್ಯಕ್ಚುಲಿ ಓಲ್ಡಲ್ಲಿ ಇರೋ ಒಂದು ಎಸೆನ್ಸ್, ಅದು ನನಗೆ ಸ್ಟೇಜ್ ಮೇಲೆ ಪುಲ್ ಆಗಿರಲಿಲ್ಲ. ಮತ್ತೊಂದು ಏನಂದರೆ ಕವಾಲಿ ಸ್ಟೆಪ್ಸ್ ನಾರ್ಮಲಿ ಹೀಗೆ ರೌಂಡ್ ಸರ್ಕಲ್ಸ್ ತುಂಬ ಇರುತ್ತೆ, ಸೊ ಆ ರೌಂಡ್ಸ್ ಎಲ್ಲ ಕಾಣಲಿಕ್ಕೆ ಸಿಗಲಿಲ್ಲ. ಅದರ್ವೈಸ್ ಇಟ್ ಇಸ್ ಅನ್ ಗುಡ್ ಆ್ಯಕ್ಟ್, ಬಟ್ ಇವತ್ತಿನ ರೌಂಡ್ಗೆ ಅಷ್ಟೊಂದು ಮ್ಯಾಚ್ ಆಗ್ತಿರಲಿಲ್ಲ. ಅದು ಬಿಟ್ಟರೆ ಯು ಹ್ಯಾವ್ ಡನ್ ವೆರಿ ಗುಡ್ ಜಾಬ್. ಸ್ವಲ್ಪ ಕೋಆರ್ಡಿನೇಷನ್ ಬಗ್ಗೆ ಇನ್ ಕೇಸ್ ನೆಕ್ಸ್ಟ್ ರೌಂಡ್ ನೀವು ಸೆಲೆಕ್ಟ್ ಆದರೆ, ಬಿಕಾಸ್ ಇವತ್ತು ಎಲಿಮಿನೇಷನ್ ಇರುತ್ತೆ, ಸೊ ಡೆಫಿನೆಟ್ಲಿ ಸ್ಮಾಲ್ ಪಾಯಿಂಟ್ಸ್ನ ನಾವು ಮೈನ್ಯೂಟ್ ಡೀಟೇಲ್ಸ್ನ ತೊಗೊಳ್ತಾ ಇದ್ದೇವೆ. ಓಕೆ, ಆಲ್ ದ ಬೆಸ್ಟ್ ಟು ಯು ಡಿ ವಾರಿಯರ್ಸ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಸಾರಿ, yes, ಆ್ಯಕ್ಚುಲಿ please. ಕವಾಲಿ ಫಾರ್ಮ್ ಅಂತ ಪ್ರಾಕ್ಟಿಕಲಿ ತೊಗೊಂಡಿಲ್ಲ. ಜಸ್ಟ್ ಇಂಡೋ ವೆಸ್ಟರ್ನ್ ಫ್ಯೂಷನ್ ಆಫ್ ಕಥಕ್ ಅಂತ ಬೇಸಿಕ್ ಸ್ಟೆಪ್ಸ್ ತೊಗೊಂಡು ಓಕೆ, ಜಸ್ಟ್ ಅದನ್ನು ಮಾಡಿದ್ವಿ. ಕವಾಲಿ ಜಸ್ಟ್ ಟಚ್ ಇರಲಿಲ್ಲ. ಸೂಫಿ ಫಾರ್ಮ್ನ ತೊಗೊಂಡು ಅದನ್ನು ಕಥಕ್ ಜೊತೆ ಫ್ಯೂಷನ್ ಮಾಡಿ ಸ್ಟೆಪ್ಸ್ ಎಲ್ಲ ಹಾಗೆ ಮಾಡಿದ್ವಿ ಅಷ್ಟೇ. ಎಸ್, ನೀವು ಕಂಪ್ಲೀಟ್ ಕವಾಲಿ ಕಾಸ್ಟ್ಯೂಮ್ನ ತೊಗೊಂಡಾಗ ನಮಗೆ ಆ ಒಂದು ಐಡಿಯಾನೇ ಬರುತ್ತೆ. ಬಿಕಾಸ್ ವಿತ್ ದ ಕ್ಯಾಪ್, ಒಂದು ವೇಳೆ ಕ್ಯಾಪ್ ಇಲ್ಲದಿದ್ದರೆ ಡೆಫಿನೆಟ್ಲಿ I would have considered this as a semi-Kathak performance. Anyway, all the best to you. Good luck. Thank you. Yes sir, thank you so much Suraj sir. Over to Kishore sir, ನಿಮಗೆ ಹೇಗಾಯಿತು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹಾಯ್ ಎವ್ರಿವಾನ್. ಕೇಳ್ತಾ ಇಲ್ಲ? ಹಾಯ್ ಎವ್ರಿವಾನ್. ಹಾಂ, ನೈಸ್. ಫಸ್ಟ್ ಆಫ್ ಆಲ್ ಆಸಿಫ್, ನೀವು ಹೇಳಿದ್ರಲ್ಲ ಈಗ ಇದು ವೆಸ್ಟರ್ನ್ ವಿಂಡೋ ವೆಸ್ಟರ್ನ್ ಅಂತ ಹೇಳಿದ್ರಲ್ಲ, ಬಟ್ ನನಗೇನು ಅನ್ನಿಸ್ತಾ ಇದೆ ಅಂದರೆ, ನಾನೀಗ ನಾರ್ಮಲ್ ನೋಡಬೇಕಂದ್ರೆ ಐ ಕ್ಯಾನ್ ಸಿ ಅ ಸೂಫಿ ಕಾಸ್ಟ್ಯೂಮ್ ಸೂಫಿದಾಗಿದೆ. ಬಟ್ ಓವರ್ ಆಲ್ ನಿಮ್ಮ ಪರ್ಫಾರ್ಮೆನ್ಸ್ಗೆ ಬರಬೇಕಂತಾದರೆ ಇದರಲ್ಲಿ ಸಣ್ಣ ಸ್ಟೆಪ್ಪಿಂದ ಜಾಸ್ತಿ ಫಾರ್ಮೇಷನ್ ನೀವು ಮಾಡಿದರೆ, ಅರೌಂಡ್ 10 to 12 ಫಾರ್ಮೇಷನ್ಸ್ ಇತ್ತು ಇದರಲ್ಲಿ. ಸೊ ದಟ್ ಫಾರ್ಮೇಷನ್ ನಂಗೆ ಸ್ವಲ್ಪ ಯುನಿಕ್ ಅನಿಸ್ತು, ಯಾಕೆಂದರೆ ಎಲ್ಲರೂ ಮಾಡ್ತಾರೆ, ಬಟ್ ನೀವು ಸಣ್ಣ ಸ್ಟೆಪ್ಸಲ್ಲಿ ಫಾರ್ಮೇಷನ್ಸನ್ನು ಚೇಂಜ್ ಮಾಡ್ತಾ ಇದ್ರಿ. ದಟ್ ಈಸ್ ದ ವೆರಿ ಥಿಂಗ್. ಮತ್ತು ನನಗೆ ಕ್ಲೀನ್ ಅನಿಸ್ತು, ನೀಟ್ ಇತ್ತು ನಿಮ್ಮ ಆ್ಯಕ್ಟ್. ನೀವು ಆಸಿಫ್, ಕಂಗ್ರ್ಯಾಚುಲೇಷನ್ ಮತ್ತು ಥ್ಯಾಂಕ್ ಯು. ನೀವು ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತೇನೆಂದರೆ ಕಾಸ್ಟ್ಯೂಮ್, ಅದೇ ನಾನು ಹೇಳಬೇಕಂದ್ರೆ ನನಗೆ ಸೂಫಿ ಟಚ್ ಸಿಗ್ತಾ ಇದೆ. ನೀವು ಫ್ಯೂಜನ್ ಯಾ ಇಂಡೋ ವೆಸ್ಟರ್ನ್ ಯಾವುದೇ ಯೂಸ್ ಮಾಡಿದ್ರು ಕೂಡ ಅದನ್ನು ನಮಗೆ ಅದು ಕಾಣಬೇಕು. ಈಗ ನಾನೀಗ ಫಸ್ಟಿಗೆ ಏನು ಅನಿಸಿದೆ, ವಿ ಆರ್ ಡಿಸ್ಕಸಿಂಗ್ ಆ್ಯಕ್ಚುಲಿ, ಇದು ಸೂಫಿ ಆಗಿರ್ಬೋದು, ಇದು ಅದಾಗಿರ್ಬೋದು. ಸೊ ಬಟ್ ನೀವೀಗ ಹೇಳಿದ ಮೇಲೆ ನಮಗೆ ಗೊತ್ತಾಯಿತು, ನಮಗೆ ಆ್ಯಕ್ಚುಲಿ ಸೂಫಿ ಥರ ಕಾಣ್ತಾ ಇದೆ ಇದು ಓವರ್ ಆಲ್. ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಇದಕ್ಕೆ? ಸರ್ ಆ್ಯಕ್ಚುಲಿ ಬಿಗಿನಿಂಗ್ ಪ್ಲ್ಯಾನ್ ವಾಸ್ ಟೋಟ್ಲಿ ಸೂಫಿ. ಓಕೆ. ಬಟ್ ನಮ್ಮ ಹುಡುಗರಿಗೆ ನಾನು ಆಲ್ಮೋಸ್ಟ್ 1 yearಯಿಂದ ತುಂಬ ರಫ್ ಆಗಿ ರೆಡಿ ಮಾಡಿದ್ದೆ. ದಟ್ ಈಸ್ ದ ಪ್ರಾಕ್ಟಿಕಲ್ ಪಾಯಿಂಟ್. ತುಂಬ ರಫ್ ಆಗಿ ರಗ್ಗಡ್ ಡಾನ್ಸ್ ಎಲ್ಲ ಮಾಡಿಸಿ ಅದು ಸ್ಲೋ ವರ್ಷನ್ಗೆ ಇಳಿಸೋದು ನನಗೆ ತುಂಬ ಕಷ್ಟ ಆಯಿತು. ಓಕೆ. ಯಾಕಂದರೆ ಯಾವತ್ತೂ ಈ ಫಾರ್ಮ್ ಟಚ್ ಮಾಡಿಲ್ಲ ಇವ್ರು ಯಾರೂ. ಓಕೆ. ಕ್ಲಾಸಿಕಲ್ ಅಂತೂ ಇಲ್ಲವೇ ಇಲ್ಲ, ಝೀರೋ. ಈ ಫಾರ್ಮ್ನೆಲ್ಲ ಲೈಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ಡೂಯಿಂಗ್. ಆ್ಯಂಡ್ ಅದು ನಮ್ಮ ನೀವು ಮಾಡಿದ್ದೀರಲ್ಲ, ಈ ವೇದಿಕೆ ತಗೊಂಡ್ಬಂದಿದ್ದೀರಲ್ಲ, ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್, ಯು ಟ್ರೈಡ್ ವೆರಿ ವೆಲ್. ಇದೇ ಥರ ನೀವು ಬೇರೆ ಬೇರೆ ಫಾರ್ಮ್ಸ್ನ ನೀವು ರೆಡಿ ಮಾಡಿ ನೀವು ಈ ವೇದಿಕೆಯಲ್ಲಿ ತೋರಿಸಿ. ಆ್ಯಂಡ್ ನಿಮ್ಮ ಜನ ನೋಡ್ತಿದ್ದಾರೆ, ಎಲ್ಲರೂ ನೋಡ್ತಿದ್ದಾರೆ, ಒಳ್ಳೆಯದಾಗಲಿ ನಿಮಗೆ. ಆ್ಯಂಡ್ ಓವರ್ ಆಲ್ ನಿಮ್ಮ ಪರ್ಫಾರ್ಮೆನ್ಸ್ ಐ ಲೈಕ್ಡ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಈಗ ನಮ್ಮ ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಇದ್ದಾರೆ, ಅವ್ರ ಹತ್ರ ಕೇಳುವ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಾಯ್ತಂತ. ಈಗಾದರೂ ಸ್ವಲ್ಪ ಮಾತಾಡಿ, ಕೇಳುವಾ? ಜೋರಾಗಿ ಹೇಳಬೇಕು, ಕೇಳುವಾ? ಎಸ್ ಸರ್. ಸೊ ನಿಶಾ ಮ್ಯಾಮ್, ನಿಮಗೆ ಹೇಗಾಯ್ತು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹಾಯ್ ಡಿ ವಾರಿಯರ್ಸ್. ಮೊದಲನೇದಾಗಿ ಪ್ಲೀಸ್ ನಗ್ರೋ, ಪ್ಲೀಸ್ ನಗಾಡಿ. ನಾನು ಅವಾಗಿಂದ 3 ಜನ ಜಡ್ಜಸ್ ಕಾಮೆಂಟ್ಸ್ ಮಾಡುವಾಗಲೂ ಸಪ್ಪಗಿದ್ದೀರಾ. ಏನಿಲ್ಲ, ಚಿಕ್ಕ ಚಿಕ್ಕ ಕರೆಕ್ಷನ್ಸ್ ಹೇಳಿದ್ದಾರೆ, ಬಟ್ ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರಿ. ನಂಗೆ ನಿಜವಾಗ್ಲೂ ಇಷ್ಟ ಆಯಿತು. ಆ್ಯಂಡ್ ಕಣ್ಣಿಗಂತೂ ಹಬ್ಬದ ಥರ ಇತ್ತು ನಿಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಆ ಲೈಟ್ ಲ್ಯಾಂಪ್ ಇಟ್ಕೊಂಡ್ಬಂದಾಗಂತೂ ಅಮೇಝಿಂಗ್ ಆಗಿತ್ತು. ಕೆಲವು ಫಾರ್ಮೇಷನ್ಸ್ ಎಲ್ಲನೂ ಸಕ್ಕತ್ತಾಗಿ ಅನಿಸ್ತು. ಆ್ಯಂಡ್ ವೈಟ್ ಡ್ರೆಸ್ಸಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಫುಲ್ ಪೀಸ್ಫುಲ್ ಆಗಿತ್ತು. ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ಗೂ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಈಗಾದರೂ ನಗ್ನಗ್ತಾ ಸ್ಟೇಜಿಂದ ಹೋಗುವ. ಎಸ್, ಒಂದು ಬಿಗ್ ಸ್ಮೈಲ್ ಬರಲಿ ಅಲ್ವಾ? ನಗ್ರೋ, ಪ್ಲೀಸ್ ನಗ್ರೋ. ವಿತ್ ಯೋರ್ ಪರ್ಮಿಷನ್, ಆ್ಯಕ್ಚುಲಿ ಈ ಫಾರ್ಮ್ ಐ ಆಮ್ ಝೀರೋ ಆನ್ ದಿಸ್.
ಸೊ ಕಂಪ್ಲೀಟಾಗಿ ಒಂದು ನಾಲೆಜ್ನ ಪಾಯಿಂಟ್ ಔಟ್ ಮಾಡೋಕ್ಕೆ ನನಗೆ ಇಬ್ಬರು ಹೆಲ್ಪ್ ಮಾಡಿದರು. ಇಫ್ ಯು ಆರ್ ಅಲೌ, ಇಫ್ ಯು ವಿತ್ ಯೋರ್ ಪರ್ಮಿಷನ್ ಐ ಜಸ್ಟ್ ಕಾಲ್ ದಮ್ ಆನ್ ದ ಸ್ಟೇಜ್. ನಿತಿನ್ ಆ್ಯಂಡ್ ಪ್ರಿಯಾ, ಈ ಫಾರ್ಮ್ನ ಆ್ಯಕ್ಚುಲಿ ನನಗೆ ನಾಲೆಜ್ ಇಲ್ದಿರೋ ಟೈಮಲ್ಲಿ ನಾನು ತೊಗೊಂಡು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿದ್ದೆ. ಬಟ್ ಇವರಿಬ್ಬರು ಆಲ್ಮೋಸ್ಟ್ ಇಲ್ಲ ಸರ್ ಮಾಡ್ಸೋಣ. ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಆಬ್ವಿಯಸ್ಲಿ, ಬಿಕಾಸ್ ಹೇಳ್ದಂಗೆ ತುಂಬ ರಗ್ಡಾಗಿ ರೆಡಿ ಮಾಡಿಬಿಟ್ಟಿದೆ ಇವ್ರನ್ನೆಲ್ಲ 1 ಇಯರಿಂದ. ಆಡಿಷನ್ಗೂ ತುಂಬ ರಫ್ ಆ್ಯಂಡ್ ಟಫ್ ಡಾನ್ಸ್ ಮಾಡಿದ್ವಿ. ಸೊ ಕಂಪ್ಲೀಟಾಗಿ ಫ್ರಮ್ 100 to ಗ್ರೇಸ್ 0ಗೆ ಇಳಿಸೋದು ತುಂಬ ಕಷ್ಟ ಆಯಿತು. ಆಲ್ಮೋಸ್ಟ್ ಕಂಪ್ಲೀಟ್ ಡಾನ್ಸ್, ಕಾಸ್ಟ್ಯೂಮ್ ಐಡಿಯಾಸ್ ಎಲ್ಲ ಪ್ಲಾನಿಂಗ್ ಇದ್ದಿದ್ದು ಬೇರೆ. ಫ್ಲೋಲ್ ಹೋಗ್ತಾ ಇವ್ರ ಎಂಕರೇಜ್ಮೆಂಟ್ ಆ್ಯಕ್ಚುಲಿ ನನಗೆ ಒಂದು ಕಂಪ್ಲೀಟ್ ವಿಜುವಲ್ ನೀವೇನು ಹೇಳಿದ್ರಿ ಈಗ ವಿಜುವಲ್ ಟ್ರೀಟ್ ಅಂತ, ಅದು ಆಲ್ಮೋಸ್ಟ್ ಕ್ರೆಡಿಟ್ ಇವ್ರಿಬ್ರಿಗೆ ಹೋಗ್ಬೇಕು ಸರ್. ಆ್ಯಕ್ಚುಲಿ ಇವತ್ತಿರೋ ಕಾರಣ ಇನ್ನೊಂದು ವಿಷಯ ಏನು ಬೇಕಂದರೆ, ನಮ್ಮ ಯಾವುದೇ ಪರ್ಫಾರ್ಮೆನ್ಸ್ ಮಾಡ್ತೀವಲ್ಲ ಅದಕ್ಕೆ ಒಂದು ವೆಯ್ಟ್ ಬೇಕು, ಆ ರಿಸ್ಕ್ ಬೇಕು. ಆ ರಿಸ್ಕ್ ಇದ್ರೇ ನಮಗೆ ಇಲ್ಲಿ ನೋಡೋಕ್ಕೆ ಇಷ್ಟ ಆಗೋದು, ಆಡಿಯನ್ಸಿಗೂ ನೋಡೋಕ್ಕೆ ಇಷ್ಟ ಆಗೋದು. ಇದರಲ್ಲಿ ಏನಂದರೆ ನೀವು ಬೇರೆ ಬೇರೆ ಫಾರ್ಮ್ಸ್ನ ನೀವು ಟ್ರೈ ಮಾಡ್ತಾ ಇದ್ದೀರಾ, ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಕ್ಚುಲಿ ಆ ಕಂಪ್ಲೀಟ್ ಕ್ರೆಡಿಟ್ ಇವ್ರಿಗೆ ಸರ್. Thank ಐ ವಾಸ್ ನಾಟ್ ರೆಡಿ ಫಾರ್ ದಿಸ್, ಬಟ್ ಇವರಿಬ್ಬರು ಎಂಕರೇಜ್ಮೆಂಟಿಂದಾನೆ ಅದು ಕಂಪ್ಲೀಟ್ ಆಗಿತ್ತು. ಗಾಡ್ ಬ್ಲೆಸ್ ಯು ಗೈಸ್. ಶಿ ವಾಂಟ್ಸ್ ಟು ಟಾಕ್ ಎಟ್ ಸಿಮ್ಸ್. ಮಾತಾಡ್ಲಿಕ್ಕೆ ಉಂಟಾ ಯಾರ ಹತ್ರ? ಜೋರು ಹೇಳಿದರೆ ಮಾತ್ರ ನಾನೀಗ ಮೈಕ್ ಕೊಡೋದು. ಅನ್ವಿತಾ ಮ್ಯಾಮ್ ಆ್ಯಂಡ್ ನಿಶಾ ಮ್ಯಾಮ್ ಹತ್ರ ಈ ಒಂದು ಪುಟ್ಟ ಹುಡುಗಿಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟಂತೆ. ಹೇಳಿ, ಏನು ನಿಮ್ಮ ಹೆಸರು? ಅಮೂಲ್ಯ. ಅಮೂಲ್ಯ, ಸೆಕೆಂಡ್ ಅಮೂಲ್ಯ. ಹಾಯ್, ನೀವು ರೌಡಿ ಬೇಬಿನಾ? ನೋಡಿದ್ದೀನಿ. ತುಂಬ ಸಾಫ್ಟ್ ಮ್ಯಾಮ್ ಆ್ಯಕ್ಚುಲಿ. ಇವ್ರು ಇರೋರೆಲ್ಲ ಸಾಫ್ಟ್ನೆಸ್ ಒಂದು ಕಡೆ, ಆ ಮಗುದು ಇನ್ನೊಂದು ಕಡೆ. ಆ್ಯಂಡ್ ಇನ್ನೊಂದೇನೆಂದರೆ ಇಡೀ ಗ್ರೂಪಲ್ಲಿ ಅವಳೊಬ್ಳಿಗೆ ತುಳು ಮಾತಾಡೋದು. ಸೊ ಆಲ್ಮೋಸ್ಟ್ ನಾವು ಈ ಸತಿ ಟ್ರೈ ಮಾಡ್ತಿದ್ವಿ, ಲೈಕ್ ಜಡ್ಜಸ್ ಅಟ್ಲೀಸ್ಟ್ ಒಂದು ಬೇಸಿಕ್ಸ್ ತುಳು ಎರಡು ಇದೆ ಅವಳಲ್ಲಿ ತುಳು ಮಾತಾಡೋಣ ಅಂತ. ಬಟ್ ಹೇಳ್ಕೊಟ್ಟಿಲ್ಲ ಅವ್ರು ನಮ್ಗೆ ಇನ್ನ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಇದು ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಡಾನ್ಸ್ ವಾರಿಯರ್ 3 ಪವರ್ಡ್ ಬೈ ಅರಿಶಿನ ಸ್ನಾನ, ನಿಪಾನ್ ಪೇಂಟ್ ಹಾಗೆ ಅಮೃತ್ ನೋಣಿ. ಕಾರ್ಯಕ್ರಮಕ್ಕೆ ನಮಗೆ ಬಲವನ್ನು ತುಂಬಿದಂಥ ನಮ್ಮ ಸ್ಪಾನ್ಸರ್ಸ್ಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಅವ್ರನ್ನ ವೇದಿಕೆಗೆ ಸ್ವಾಗತಿಸುವಂಥದ್ದು ಆದ್ಯ ಕರ್ತವ್ಯ. ನಮ್ಮ ಜೊತೆಗೆ ಕ್ವಾಲಿಟಿ ಸೋಪ್ಸ್, ಅರಿಶಿನ ಸ್ನಾನ ಏನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪವರ್ಡ್ ಬೈ ಸ್ಪಾನ್ಸರ್ ಆಗಿದ್ದಾರೆ, ಅದರ ಡಿಸ್ಟ್ರಿಬ್ಯೂಟರ್ಸ್ ನಮ್ಮ ಜೊತೆಗಿದ್ದಾರೆ. ವಾಸುದೇವ್ ಸರ್ ಹಾಗೆ ವರದರಾಜ್ ಅವ್ರನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಅವ್ರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ದೆಮ್ ಆನ್ ಸ್ಟೇಜ್. ಹಾಗೆ ನಮ್ಮ ಟಿವಿಯ ಪರವಾಗಿ, ನಮ್ಮ ಟಿವಿ ವೀಕ್ಷಿಸುವಂಥ ಎಲ್ಲರ ಪರವಾಗಿ ನಿಮಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ನಮ್ಮ ಟಿವಿಯ ಮಾರ್ಕೆಟಿಂಗ್ ವಿಭಾಗದ ಪ್ರವೀಣ್ ಸರ್ನ ವೇದಿಕೆಗೆ ನಾನು ಸ್ವಾಗತಿಸ್ತಾ ಇದ್ದೀನಿ. ಸೊ ಕ್ವಾಲಿಟಿ ಸೋಪ್ಸ್, ಅರಿಶಿನ ಸ್ನಾನ, ಚರ್ಮದ ಆರೈಕೆಗೆ ಬಹಳ ಒಳ್ಳೆಯ ಸಾಬೂನು. ಆ ಒಂದು ಸಾಬೂನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಪವರ್ಡ್ ಬೈ ಸ್ಪಾನ್ಸರ್ ಆಗಿ ಕೂಡ ಬಂದಿದ್ದೀರಾ. ನೀವು ನಮಗೂ ಕೂಡ ಒಂದು ಆರೈಕೆಯನ್ನು ನೀಡ್ತಾ ಇದ್ದೀರಾ. ಸರ್, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ಅವ್ರಿಗೆ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಕೋಆಪರೇಷನ್ ವಿತ್ ಅಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ವಿಸಿಟ್ ಆಂಪಿಯರ್ ಡ್ಯಾನ್ಸ್ ವಾರಿಯರ್ ಸೀಸನ್ 3 ಇದರ ಇನ್ನೊಂದು ಟೀಮನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಇದೀಗ ನಮ್ಮ ಜೊತೆ ಇದ್ದಾರೆ ಪಾಯಿಂಟ್ ಔಟ್ ಕ್ರೀವ್ ಅನ್ನುವಂತಹ ಒಂದು ಡ್ಯಾನ್ಸ್ ಟೀಮ್. ನಿಮ್ಮ ಜೋರಾದಂತಹ ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದೆ. ಅಕ್ಕನ ಬರ್ತ್ಡೇ ಅಂತ ಅವ್ರ ಮಾವನ ಮಗ ಕೊಟ್ಟಿರೋ ಗಿಫ್ಟ್ ಇದು. ನಾನಂತೂ ನಿನ್ ಪ್ರೀತಿಸ್ತೀನಿ. ಅವನು ಯಾಕೆ ಅವಳಿಂದ ಬಿದ್ದಿದ್ದಾನೆ? ಬಲವಂತವಾಗಿ ಲವ್ ಮಾಡ್ತಾ ಇದ್ದಾನಲ್ಲ, ಯಾಕೆ? ಈ ಲವ್ ಅನ್ನೋದೇ ಹೇಗೆ. ಕೆಲವೇ ವರ್ಷಗಳ ಹಿಂದೆ ಅವನು ಹೇಗಿದ್ದ ಅಂತಂದ್ರೆ ನೀವೇ ನಂಬಲ್ಲ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಝೇಂಕಾರ ಆಧ್ಯಾತ್ಮಾಭಿಮಧುಸಾರ. ಸತ್ಯ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನ್ ಹೇಳಿ?
ಲಜ್ಜೆ ಇಲ್ಲಣ್ಣು ಲವಿಗೆ ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ ಕೋಮಾ 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 ಪ್ರೇಮ. ಶಾಸ್ತ್ರಿ ಬರ ಇಲ್ಲಿ. ಹೋಗು, 4 ಪೀಸು, ಯೋಚನೆ ಮಾಡ್ಬೇಡ. ಈ ಸತ್ಯನೇ ಈ ಗಲಾಟೆ ಮಾಡಿದ್ರು. ನೀನ್ ನಮ್ಮ ಅಣ್ಣಂಗ್ ಮಾಡಿದ್ರು ಓಕೆ, ನಾನ್ ಕೊಟ್ಟ ಶಿಕ್ಷೆ ತುಂಬಾ ಕಮ್ಮಿನೇ. ಇನ್ನು ಯಾವತ್ತೂ ನಂಗೆ ಮುಖ ತೋರಿಸ್ಬೇಡ. ಅವಳ ಮೇಲಿನ ಪ್ರೀತಿಯಿಂದ ಅವನ ಇಡೀ ಜೀವನನೇ ಹಾಳಾದ್ರು ಅವನ್ ಪ್ರೀತಿ ಮಾತ್ರ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಇವತ್ತಿಗೂ ಅವಳನ್ನ ಅವನು ಹುಚ್ಚನ್ ತರ ಲವ್ ಮಾಡ್ತಿದ್ದಾನೆ. Song with a gang. Mahbuba, 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 Mutadona pa. Hey, mini mini kasu, missing a kasu, public mansu, Shiva Shiva. BTS kasu, bitare pusu, chini mini kasu, hara hara. Chaka chaka baku, pika sheku, madhya madhya breaku, I love you. Ice cream bite, cycle allow fight, right. Buguri buguri niru buguri buguri ಈ ಜಾತಿಗೆ ತಿರುಗು ಬುಗುರಿ. ನನ್ನಿಂದ ನಿನ್ಗೆ ಯಾವ ತೊಂದರೆ ಬರಲ್ಲ. ಬುದ್ಧಿ ಕಲ್ಸ್ಕೋಸ್ಕರ ಹೀಗ ಇನ್ ಯಾವತ್ತೂ ನನ್ನ ಮುಖನ ತೋರಿಸಲ್ಲ. ನೀನು ನಿನ್ನ ಮುಖನ ತೋರಿಸ್ಬೇಡ. ಓ ಗುಲಾಬಿಯೇ, ಓ ಗುಲಾಬಿಯೇ, ನಿನ್ನಂದ ಚೆಲುವಿಂದ ಸೆಳೆಯೋದೇ ಪ್ರೇಮವೇ, ಮುಳ್ಳಿಂದ ಬಾಳಂದ ಕೆಡಿಸೋದು ನ್ಯಾಯವೇ, ಗುಲಾಬಿಯೇ, ಓ ಗುಲಾಬಿಯೇ. ಬೇಡ ಸತಿ, ಬೇಡ. ಕೆಟ್ಟ ಜನರ ಸವಾಸ ನಮಗ್ ಬೇಡ. ನಾವೆಲ್ಲನ ದೂರ ಹೋಗೋಣ. वो सत्या का क्या हुआ? वो लड़की का बात सुनकर रउडिज्म चढ़को मर गया, नहीं तो सबको मार के जल गया. बताओ. ಆ ಸತ್ಯನ್ ಕೊನೆ ಏನಾಯ್ತು ಅಂತ ಓದಿದ್ರೆ ಸರಿ ಇರೋಲ್ಲ. ಅದನ್ನ ನೀವೇ ಕಣ್ಣಾರೆ ನೋಡ್ಬೇಕು. ಬನ್ನಿ ಹೋಗೋಣ. ಓಕೆ, ಪಾಯಿಂಟ್ ಔಟ್ ಕ್ರ್ಯೂ ಕಡೆಯಿಂದ ಒಂದು ಅಮೇಝಿಂಗ್ ಆಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಂತು. ಎಸ್, ನಾವಂತೂ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಇನ್ನು ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರುವ. ಸೊ ಓವರ್ ಟು ಸೂರಜ್ ಸರ್, ನಿಮಗೆ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಹೇಗಾಯಿತು? ಹಾಯ್ ಪಾಯಿಂಟ್ ಔಟ್. ಹಾಯ್ ಸರ್. ಈ ಮೂವಿನ ತಗೊಳ್ಳೋ ಉದ್ದೇಶ ಏನು ಅಂತ ಕೇಳ್ಬೋದು. ಮೊದಲಿಗೆ ಮೂವಿಯಲ್ಲಿ ನಿಮ್ಗೆ ಏನಂತ ಡಾನ್ಸ್ ನಂಬರ್ಸ್ ಸಿಕ್ತು ಅಥವಾ ಏನು ರೆಟ್ರೋ ಇದರ ಮುಖಾಂತರ ತೋರಿಸ್ಲಿಕ್ಕೆ ನೀವು ಇಷ್ಟಪಟ್ರು ಅಂತ? ಆ್ಯಕ್ಚುಲಿ ಓನ್ಲಿ ಸಾಂಗ್ ತಗೊಳ್ಳುವಂತ ಇದ್ದೆ. ಓಕೆ. ಮತ್ತು ಅದು ಸಾಂಗ್ ಯಾವುದು ಕನೆಕ್ಟ್ ಆಗ್ತಿರ್ಲಿಲ್ಲ, ಒಂದು ಸಾಂಗಿಂದ ಇನ್ನೊಂದು ಸಾಂಗಿಗೆ ಕನೆಕ್ಟ್ ಆಗ್ತಿರ್ಲಿಲ್ಲ. ಓಕೆ. ಸೊ ಅದಕ್ಕೆ ಮೂವಿನೇ ಮಾಡುವ ಅಂತೇಳಿ. ಯಾಕೆಂದರೆ ನಾವು ಡಾನ್ಸ್ ವಾರಿಯರ್ ಸೀಸನ್ 2 ಅಲ್ಲಿ ಬ್ಲಾಕ್ ಬಸ್ಟರ್ ಮೂವಿ ರೌಂಡ್ ಅಂತ ಕೊಟ್ಟಿದ್ವಿ. ಅಲ್ಲಿ ಹೇಗಿತ್ತಂದರೆ ಇಡೀ ಮೂವಿನ ನಾವು ರೆಪ್ರೆಸೆಂಟ್ ಮಾಡಬೇಕಿತ್ತು. ಇಲ್ಲಿ ಏನಂದರೆ ರೌಂಡ್ಸ್ ಬಗ್ಗೆ ಹೇಳ್ತಿದ್ದೀನಿ. ಓಲ್ಡ್ ಈಸ್ ಗೋಲ್ಡ್ ಅಂದರೆ ಯಾವುದಾದ್ರು ಚೆನ್ನಾಗಿರೋ ಓಲ್ಡ್ ಸಾಂಗ್ಸ್ನ ತೊಗೊಂಡು ಬಂದು ಅಷ್ಟು ಪ್ರೆಸೆಂಟ್ ಮಾಡಿದರೆ ಸಾಕಿತ್ತು. ಬಟ್ ಇಟ್ಸ್ ಇನ್ ಗುಡ್ ಎಫರ್ಟ್. ನೀವು ಮೂವಿನ ಹೋಲ್ ತಂದು ಕನೆಕ್ಟ್ ಮಾಡಿ ಡ್ಯಾನ್ಸ್ ಮುಖಾಂತರ ತೋರಿಸಿದ್ರ. ಥ್ಯಾಂಕ್ ಯು ಸರ್. ಎಸ್, ನನಗೆ ಏನು ಇಷ್ಟ ಆಯ್ತು ಅಂದರೆ ಎಲ್ಲೂ ನಮಗೆ ಸ್ಟೋರಿ ಮಿಸ್ ಔಟ್ ಆಗಿಲ್ಲ, ಅದು ಫುಲ್ ಕನ್ವೆ ಆಯಿತು. ನನಗೆ ಏನಂದರೆ ಸಿನ್ಸ್ ಇಟ್ಸ್ ಎ ಡ್ಯಾನ್ಸ್ ಕಾಂಪಿಟೇಷನ್, ಓಲ್ಡ್ ಇಸ್ ಗೋಲ್ಡ್ ರೌಂಡ್ ಆಗಿರೋದ್ರಿಂದ ಇಲ್ಲಿ ರೆಟ್ರೋ ಕನೆಕ್ಷನ್ ನನಗೆ ಸಿಕ್ಕಿಲ್ಲ. ಯಾಕೆಂದರೆ ಇಲ್ಲಿ ಯಾವ ಸಾಂಗ್ನೂ ಅಷ್ಟು ರೆಟ್ರೋ ಟಚ್ ಕೊಡೋ ಸಾಂಗ್ಸ್ ಇರಲಿಲ್ಲ. ಒಂದು ವೇಳೆ ನೀವು ಓಲ್ಡ್ ಸಾಂಗ್ ಅಂತ ತೊಗೊಂಡಿದ್ರು ಡಾನ್ಸ್ ನನಗೆ
ಮಿಸ್ ಹೊಡಿತಿತ್ತು. ಯಾಕೆಂದರೆ ಸ್ಟೋರಿ ಬರ್ತಿತ್ತು 1 ಮಿನಿಟ್ ಅಥವಾ 30 ಸೆಕೆಂಡ್ 40 ಸೆಕೆಂಡ್ ಡ್ಯಾನ್ಸ್ ಆಗ್ತಿತ್ತು, ಪುನಃ ಆಫ್ ಆಗ್ತಿತ್ತು. ಸೊ ಆ ಡ್ಯಾನ್ಸ್ ಕಂಟಿನ್ಯೂಟಿ, ಆ ಎಂಟರ್ಟೈನ್ಮೆಂಟ್ ನನಗೆ ಸಿಗಲಿಲ್ಲ. ಸೊ ನಮಗೆ ಜಡ್ಜ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಡ್ಯಾನ್ಸಸ್ದು ಆ ಒಂದು ಕ್ವಾಲಿಟಿ ಆಫ್ ಪರ್ಫಾರ್ಮೆನ್ಸ್ ಕಾಣಲಿಕ್ಕೆ ಸಿಕ್ಕಿಲ್ಲ. ಇದರ ಬಗ್ಗೆ ನೀವು ವರ್ಕ್ ಮಾಡಿದರೆ ಒಳ್ಳೆ. ಆ್ಯಸ್ ಎ ಕೊರಿಯೋಗ್ರಾಫರ್ ಯಾರಿದ್ರು, ನೀವೇನಾ ಕೊರಿಯೋಗ್ರಾಫರ್? ಎಸ್, ನೀವು ಡೆಫಿನೆಟ್ಲಿ ಅದನ್ನು ವರ್ಕ್ ಮಾಡಿ. ಅದರ್ವೈಸ್ ಟೀಮ್ ಒಳ್ಳೆ ಕೋಆರ್ಡಿನೇಟ್ ಮಾಡಿತ್ತು. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಾಯಿತು. ಇವಾಗ ಯಾರು ಶಿವರಾಜ್ ಕುಮಾರ್ ಮಾಡಿದರೆ ಆ್ಯಂಡ್ ಪ್ರೇಮ್ ಆಲ್ಸೋ. ಪ್ರೇಮ್ ಅವರು ಇನ್ನೂ ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿದ್ದು ಆಡಿಯನ್ಸ್ನ ಫೇಸ್ ಮಾಡಿದರೆ ಇನ್ನೂ ಇಂಪ್ಯಾಕ್ಟ್ ಚೆನ್ನಾಗಿ ಬರ್ತಿತ್ತು. ಅದರ್ವೈಸ್ ಓಕೆ. ನಂಗೆ ಏನಂದರೆ ನೀವು ನೆಕ್ಸ್ಟ್ ಟೈಮ್ ನಮ್ಮ ಟೆಕ್ನಿಕಲ್ ಟೀಮಿಂದ ರೌಂಡ್ಸ್ ಬಗ್ಗೆ ಡೀಟೇಲ್ ತೊಗೊಂಡು ಮಾಡಿದರೆ ನಿಮಗೆ ಪಾಯಿಂಟ್ಸ್ ತುಂಬ ಆ್ಯಡ್ ಅಪ್ ಆಗುತ್ತೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸೂರಜ್ ಸರ್. ಕಿಶೋರ್. ಹಾಯ್ ಗೈಸ್. ಹಾಯ್ ಸರ್. ಫಸ್ಟ್ ಆಫ್ ಆಲ್ ಅದು ಮೂವಿ ಓಮ್ ನನ್ನ ಫೇವ್ರೆಟ್ ಮೂವಿ. ಎಲ್ಲರಿದು ಆಲ್ಮೋಸ್ಟ್ ಎಲ್ಲ ಫೇವ್ರೆಟ್ ಮೂವಿನೇ. ಅದೇ ಸೂರಜ್ ಹೇಳ್ದಂಗೆ ನನಗೆ ಫುಲ್ ಮೂವಿ ನೋಡ್ದಂಗಿತ್ತು. ವೆನ್ ಇಟ್ ಕಮ್ಸ್ ಟು ಡ್ಯಾನ್ಸ್ನು ನನಗೆ ಅದರಲ್ಲಿ ತುಂಬ 2-3 ಸ್ಟೈಲ್ ಮಾಡಿದ್ರಿ. ಅದರಲ್ಲಿ ಕ್ರಂಪ್ ಮಾಡಿದ್ರಿ, ಪಾಪಿಂಗ್ ಆ್ಯಂಡ್ ಲಾಕಿಂಗ್, ಮತ್ತು ಫ್ರೀ ಸ್ಟೈಲ್ ಇತ್ತು. ಮತ್ತು ನೀವು ಬ್ಯಾಕ್ ಡ್ಯಾನ್ಸಿಂಗ್, ಐ ಮೀನ್ ಒಮ್ಮೆ ಡೈಲಾಗ್ ಹೊಡೆಯುವಾಗ ನನಗೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಂಕ್ ಇದೆ, ಅದು ನೀವು ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕಂತ ಹೋಗಿದ್ರಿ, ಕರೆಕ್ಟ್. ಬಟ್ ಅಲ್ಲಿ ಏನಾಯ್ತು ಅಂದರೆ ಅಲ್ಲಿ ಲ್ಯಾಕ್ ಆಗುತ್ತೆ. ನೀವು ಆ್ಯಕ್ಚುಲಿ ಡಾನ್ಸಿಂಗ್ ಮೇಯ್ನ್ ಇಟ್ಕೊಂಡು ನೀವು ಓಲ್ಡ್ ಇಸ್ ಗೋಲ್ಡ್ ಅವ್ರು ಹೇಳಿದಂಗೆ ಎಲ್ಲ ಕರೆಕ್ಟ್ ಇತ್ತು. ಬಟ್ ನೀವು ಡಾನ್ಸಿಂಗ್ ಮೇಯ್ನ್ ಇಟ್ಕೋಬೇಕು ಇದರಲ್ಲಿ. ಡೈಲಾಗೆಲ್ಲ ಓಕೆ, ಡೈಲಾಗಲ್ಲಿ ಸಹ ನಿಮಗೆ ಡಾನ್ಸಿಂಗ್ ಮಾಡ್ಬೋದಿತ್ತು. ನಾನು ಹೇಳಿದ್ರು ಏನಂದರೆ ದಿಸ್ ಈಸ್ ನಿಮ್ಮದು ಏನು ಮಾಡಿದ್ದೀರಲ್ಲ ಈಗ, ಅದು ನನಗೆ ಕನ್ವೆ ಆಗಲಿಲ್ಲ. ಮೂವಿ ನಂಗೆ ಗೊತ್ತಿದೆ, ಮೂವಿದು A to Z ನನಗೆ ತೋರಿಸಿದ್ದೀರಾ. ಡಾನ್ಸಿಂಗಲ್ಲಿ ಯಾವಾಗ ಓ ಗುಲಾಬಿ ಬಂತಲ್ಲ, ಅದರ ಮೇಲಿಂದ ಸ್ವಲ್ಪ ಪಿಚ್ ಒಳ್ಳೇದೋಗಿತ್ತು. ನಿಮ್ಮ ಕ್ರಂಪ್ ಯಾವಾಗ ಬಂತಲ್ವ ಅಲ್ಲಿಂದ ಸ್ವಲ್ಪ ಹೈಪ್ ಆಗಿತ್ತು ಸ್ಟಿಲ್ ಲಾಸ್ಟ್ ಎಂಡ್ ತನಕ. ಮತ್ತು ಸಡನ್ಲಿ ಎಂಡ್ ಆಯಿತು, ಅದು ಸಹ ಗೊತ್ತಾಗಿಲ್ಲ ನಮಗೆ. ಓಕೆ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ ನೆಕ್ಸ್ಟಿಗೆ. ನೆಕ್ಸ್ಟ್ ಏನಿದ್ರು ನೀವು ಮತ್ತೊಂದು ಡೈಲಾಗ್ ಹೇಳಿದ್ರೆ, ನೀವೀಗ ಇರೋದು ಇಲ್ಲಿ ಗೊತ್ತಾ, ನೀವು ಡಾನ್ಸ್ ಕಾಂಪಿಟೇಷನ್ ಒಂದು ಸ್ಟೇಜಲ್ಲಿರೋದು. ಇಲ್ಲಿ ಥೀಮ್ ಆಗಲಿ ಕಾಂಪಿಟೇಷನ್ ಆಗಲಿ ಮೂವೀಸ್ ಗೊತ್ತಿಲ್ಲ ಅಂತ ಇರಬಾರ್ದು ಇಲ್ಲಿ. ಯಾಕೆಂದರೆ ನೀವೊಂದು ಕೊರಿಯೋಗ್ರಾಫರ್, ನೀವೇನಲ್ಲ ಕೊರಿಯೋಗ್ರಾಫರ್ ಇದರಲ್ಲಿ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಯಾವುದೇ ಥೀಮ್ ಕೊಟ್ಟರು, ಯಾವುದೇ ಸಾಂಗ್ ಕೊಟ್ಟರು ನೀವು ಅದಕ್ಕೆ ತಲೆ ಓಡಿಸಲೇಬೇಕು. ಯಾಕೆಂದರೆ ನೀವಿರೋದು ಈ ಒಂದು ಸ್ಟೇಜ್ ಅಂತ ಒಂದು ಸ್ಟೇಜ್ ಇದು. ಓಕೆ, ಸೊ ಕೀಪ್ ಇಟ್ ಇನ್ ಯುವರ್ ಮೈಂಡ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಕಿಶೋರ್. ಎಸ್, ನಮ್ಮ ಸ್ಪೆಷಲ್ ಆಗಿರುವಂತಹ ಜಡ್ಜ್ ಇದ್ದಾರೆ. ಸೊ ನಿಶಾ ಮ್ಯಾಮ್, ನಿಮ್ಗೆ ಹೇಗಾಯ್ತು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಹಾಯ್ ಎಲ್ರಿಗೂ. ಹಾಯ್ ಮ್ಯಾಮ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೇಮ್ ಮೂವಿ ನೋಡ್ದಂಗೆ ಅನಿಸ್ತು. ಬಟ್ ಎಲ್ಲೋ ಅಂದರೆ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಎಲ್ಲೋ ಆ ಡ್ಯಾನ್ಸ್ ಇನ್ನೂ ಜಾಸ್ತಿ ನೋಡಬೇಕು ಅಂತ ನಂಗೆ ಅನಿಸ್ತಾ ಇತ್ತು. ಆ ಎನರ್ಜಿ ಎಲ್ಲ ತುಂಬ ಚೆನ್ನಾಗಿತ್ತು. ಮೆಹಬೂಬಾ ಅದಕ್ಕೆ, ಆಮೇಲೆ ಕಿಸ್ಸಿಗೆ ಡಮಾರು, ಆ ಎರಡೂ ಡ್ಯಾನ್ಸಿಗಂತೂ ಸೂಪರಾಗಿತ್ತು ಎನರ್ಜಿ. ಬಟ್ ಎಲ್ಲೋ ಡ್ಯಾನ್ಸ್ ಇನ್ನೂ ಚೆನ್ನಾಗಿ ಜಾಸ್ತಿ ಇದ್ದಿದ್ರೆ ಇನ್ನೂ ಸೂಪರಾಗಿರೋದು ಅಂತ ಅನಿಸ್ತು. ಬಟ್ ಈ ಡ್ಯಾನ್ಸ್ ವಾರಿಯರಿಗೆ ಬಂದು 1-2 ಮೂವಿ ನೋಡಿದೆ ಅಂತ ಹೇಳ್ಬೋದು ನಾನು. ಸಂಪತ್ತಿಗೆ ಸವಾಲ್ ನೋಡಿದೆ, ಓಮ್ ಮೂವಿ ನೋಡಿದೆ. ಬಟ್ ಇಟ್ ವಾಸ್ ಟೂ ಗುಡ್, ತುಂಬ ಚೆನ್ನಾಗಿತ್ತು. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲ ಪರ್ಫಾರ್ಮೆನ್ಸಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್, ಸೊ ಈ ಕಮೆಂಟ್ ಆದಮೇಲೆ ಅನ್ವಿತಾ, ನಿಮ್ಮ ಕಮೆಂಟ್ಸ್ ಪ್ಲೀಸ್. ಹಲೋ ಪಾಯಿಂಟ್ ಔಟ್ ಕ್ರ್ಯೂ. ಹಾಯ್ ಮ್ಯಾಮ್. ನನ್ನ ಫೇವ್ರೆಟ್ ಮೂವಿ, ನನ್ನ ಫೇವ್ರೆಟ್ ಸಾಂಗ್ಸ್. ಎಲ್ಲರೂ ಹೇಳ್ದಂಗೆ ಒಂದೇ ಒಂದು ಪ್ರಾಬ್ಲಮ್ ಇದ್ದಿದ್ದು ನಾನು, ಯು ಗೈಸ್ ಆರ್ ಅಮೇಝಿಂಗ್ ಡ್ಯಾನ್ಸಸ್. ಅದಕ್ಕೆ ನೀವು ಆ್ಯಕ್ಚುಲಿ ಫಸ್ಟ್ ರೌಂಡಿಗೆ ಬಂದಿದ್ದೀರಾ. ಬಟ್ ಏನು ಬೇಕಿತ್ತು ಅಂದರೆ ಡ್ಯಾನ್ಸ್ ಜಾಸ್ತಿ ಬೇಕಿತ್ತು. ಐ ರಿಯಲಿ ಹೋಪ್ ಟು ಸಿ ಯು ಇನ್ ದ ನೆಕ್ಸ್ಟ್ ರೌಂಡ್. ಆ್ಯಂಡ್ ನಿಮ್ಮ ಹತ್ರ ಏನು ಕ್ಯಾಲಿಬರ್ ಇದೆ, ನಿಮ್ಮ ಹತ್ರ ಏನು ಸ್ಟ್ರೆಂತ್ ಇದೆ, ಆ ಸ್ಟ್ರೆಂತ್ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಪಾಯಿಂಟ್ ಔಟ್ ರೂತ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಟಿವಿ ಅರ್ಪಿಸುವ ಆಂಪಿಯರ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಡಾನ್ಸ್ ವಾರಿಯರ್ ಸೀಸನ್ 3 ಪವರ್ಡ್ ಬೈ ಅಮೃತ್ ನೋಣಿ, ಅದೇ ರೀತಿಯಾಗಿ ಅರಿಶಿನ ಸ್ನಾನ, ಹಾಗೆ ನಿಪಾನ್ ಪೇಂಟ್ಸ್. ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಇನ್ನಷ್ಟು ಸ್ಪಾನ್ಸರ್ಸ್ಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದರಲ್ಲಿ ನ್ಯಾಚುರಲ್ ಮೆಡಿಕಲ್ಸ್, ಥ್ಯಾಂಕ್ ಯು ವೆರಿ ಮಚ್. ಅದೇ ರೀತಿಯಾಗಿ ಕರ್ನಾಟಕ ಬ್ಯಾಂಕ್, ಥ್ಯಾಂಕ್ ಯು ವೆರಿ ಮಚ್. ಯೂನಿಟಿ ಹಾಸ್ಪಿಟಲ್ಸ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆಲ್ಸೋ ಸಂತೋಷ್ ರೈಸ್ ಮಿಲ್, ಇವ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಇನ್ನಷ್ಟು ಸ್ಪಾನ್ಸರ್ಗಳಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಆಯಿತು, ಏನೋ ಒಂದು ಸ್ಪಾರ್ಕ್ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇಲ್ವಾ? ಕರೆಕ್ಟ್, ನೀವು ಹೇಳಿದ್ದು 100%. ಓಕೆ, ಈ ಪರ್ಫಾರ್ಮೆನ್ಸ್ಗಳೆಲ್ಲದರ ನಡುವೆ ಇವತ್ತು ಈ ವೇದಿಕೆಯಲ್ಲಿ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್. ಆ್ಯಂಡ್ ಐ ಆಮ್ ಶ್ಯೂರ್ ಈ ಪರ್ಫಾರ್ಮೆನ್ಸ್ನ ಇಲ್ಲಿವರೆಗೂ ಯಾರು ಕೂಡ ಟಿ ವಿ ಸ್ಕ್ರೀನ್ ಮೇಲೆ ನೋಡಿರೋಕ್ಕೆ ಸಾಧ್ಯ ಇಲ್ಲ, ನೋಡಿದ್ರು ಈ ರೇಂಜಲ್ಲಿ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಸೊ ರೆಡಿನಾ? ನಾನು ರೆಡಿ ಇದ್ದೇನೆ. ಜಡ್ಜಸ್ ರೆಡಿ?
ಓಕೆ, ಜಡ್ಜಸ್ಗೊಂದು ಸರ್ಪ್ರೈಸ್ ಕೊಡಬೇಕು. ಅದಕ್ಕಿಂತ ಮುಂಚೆ ನಿಶಾ ಅವ್ರು ದಯವಿಟ್ಟು ಒಂದು ಸ್ವಲ್ಪ ಇಲ್ಲಿ ಬರ್ತೀರಾ. ದೇರ್ ಇಸ್ ಅ ಸರ್ಪ್ರೈಸ್ ಫಾರ್ ದೆಮ್. ನೀವು ಒಂದು ಸ್ವಲ್ಪ ವೇದಿಕೆಗೆ ಬಂದರೆ ನಮಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಡಾನ್ಸ್ ವಾರಿಯರ್ಸ್ನ 3ನೇ ಸೀಸನ್ನ ಮೊದಲ ಎಪಿಸೋಡ್ ಇದು. ಆ್ಯಂಡ್ ಮೊದಲ ಎಪಿಸೋಡ್ಗೆ ನೀವು ನಮ್ಮ ಜೊತೆಗಿದ್ದು ಒಂದು 6 ಟೀಮ್ಗಳು ಡಾನ್ಸ್ ಮಾಡಿದ್ದನ್ನು ನೋಡಿದ್ದೀರಾ. ಇದೆಲ್ಲವೂ ಕೂಡ ಸ್ಪೆಷಲೇ. ಬಟ್ ಇನ್ನೂ ಸ್ವಲ್ಪ ಸ್ಪೆಷಲ್ ಆಗಬೇಕು ನಮ್ಮ ಶೋ ಅಂತ ಆದರೆ ಅದಕ್ಕೆ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಬೇಕು ಅಂತ ಹೇಳಿದೆ. ನೀವು ಬೇರೆ ಸರ್ಪ್ರೈಸ್ ಕೇಳಿದ್ರಿ. ಸರ್ಪ್ರೈಸ್ ಜಡ್ಜಸ್ಗೆ, ನಮಗೆ, ಟಿ ವಿ ನೋಡ್ತಾ ಇರೋ ಎಲ್ರಿಗೂ ಕೂಡ ನಿಶಾ ಅವರು ಡಾನ್ಸ್ ವಾರಿಯರ್ ಸ್ಟೇಜ್ ಮೇಲೆ ಒಂದು ಚೆನ್ನಾಗಿರೋ ಹಾಡನ್ನ ಪ್ರೆಸೆಂಟ್ ಮಾಡ್ತಾರೆ. ಯಾಕಂದರೆ ಶಿ ಈಸ್ ಅನ್ ಅಬ್ಸಲ್ಯೂಟ್ಲಿ ಫ್ಯಾಂಟಾಸ್ಟಿಕ್ ಸಿಂಗರ್ ಅಂತ ನಾವು ಕೇಳಿದ್ದೀವಿ. ಸರ್ಪ್ರೈಸ್ ಬೇಕಂದರೆ ಕೊಟ್ಟೆ ನೋಡಿ, ದೊಡ್ಡ ಸರ್ಪ್ರೈಸ್ ಇದು. ಬಟ್ ವಿ ವೇಟಿಂಗ್ ಟು ಲಿಸನ್ ಟು ಯು. ನೀವು ಬರೀ ಒಂದು ಒಳ್ಳೆ ಅದ್ಭುತ ನಟಿ ಮಾತ್ರ ಅಲ್ಲ, ತುಂಬ ಚೆನ್ನಾಗಿ ಹಾಡ್ತೀರಾ ಅಂತ ಕೂಡ ಕೇಳಿದ್ದೀವಿ. ಸೊ ಏನು ಮಾಡೋದು, ಇವತ್ತು ಡಾನ್ಸ್ ವೇದಿಕೆಯಲ್ಲಿ ಈ ಹಾಡನ್ನ ಕೇಳಿ ನಾವು ಖುಷಿ ಪಡಬೇಕು. ಅದಾದಮೇಲೆ ಡಾನ್ಸ್ ಅಂತೂ ಖಂಡಿತ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲೋದ್ರೂ ಹಾಡಿಸ್ತಾರೆ ನನಗೆ. ಸೊ ಈ ವೇದಿಕೆ ಮೇಲೂ ಹಾಡಾಡೋ ಒಂದು ಪುಣ್ಯ ನಂಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಡೆಫಿನೆಟ್ಲಿ ಒಂದು ತುಂಬ ಎಲ್ಲರ ಮನಸ್ಸು ಮುಟ್ಟುವಂತಹ ಒಂದು ಭಾವಗೀತನ ನಿಮ್ಮೆಲ್ಲರಿಗೋಸ್ಕರ ಹಾಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಅರ್ಥಪೂರ್ಣವಾಗಿರುವಂಥ ಒಂದು ಭಾವಗೀತೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಆಫ್ಕೋರ್ಸ್ ಅರ್ಥ ಆಗುತ್ತೆ. ತುಂಬ ಆಳವಾಗಿ ಹೇಳಿದ್ರೆ ತುಂಬ ಚೆನ್ನಾಗಿದೆ ಆ ಗೀತೆ. ಸೊ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು. ಕಡಲ ಮೇಲೆ ಸಾವಿರಾರು ಮೈಲಿ ಸಾಗೆಯೋ, ಕಡಲ ಮೇಲೆ ಸಾವಿರಾರು ಮೈಲಿ ಸಾಗೆಯೋ, ನೀರಿನಾಳ ತಿಳಿತೇನು ಹಾಯ್ದೋಣಿಗೆ, ನೀರಿನಾಳ ತಿಳಿತೇನು ಹಾಯ್ದೋಣಿಗೆ, ಎಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೆರೆತರು ಅರಿತೆವೇನು ನಾವು ನಮ್ಮ ಅಂತರಾಳವಾ, ಅಂತರಾಳವಾ, ಅಂತರಾಳವಾ. ಥ್ಯಾಂಕ್ ಯು ವೆರಿ ಮಚ್. ಈ ಹಾಡು ಕೇಳಾದ್ಮೇಲೆ ನಮಗೂ ತುಂಬ ಖುಷಿ ಆಯಿತು. ಮುಂಬರುವಂತಹ ನಮ್ಮ ಸಿಂಗಿಂಗ್ ಶೋಗೆ ಒಂದು ಜಡ್ಜ್ ಕೂಡ ಸಿಕ್ಕಿದ್ರು ಅನ್ನೋವಂಥ ಒಂದು ಮನಸ್ಸಲ್ಲಿ ಕೂಡ ಬಂತು. ತುಂಬ ದೊಡ್ಡ ಮಾತಾಗೋಯ್ತು. ಎಸ್, ಅವರೆಷ್ಟು ಬ್ಯೂಟಿಫುಲ್ ಆಗಿದ್ದಾರಲ್ಲ, ಅದೇ ರೀತಿಯಾಗಿ ಅವರ ಸ್ವರ ಕೂಡ ಅಷ್ಟೇ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹಾಡನ್ನು ಹಾಡಿದ್ದಕ್ಕೆ. ಆ್ಯಂಡ್ ಅದರ ಜೊತೆಗೆ ಇವತ್ತು ಇಷ್ಟು ಡಾನ್ಸ್ನ ನೋಡಿದ್ದೀರಾ, ನಮ್ಮ ಜೊತೆಗೆ ಇಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ನಮ್ಮ ಟಿವಿಯ ಡಾನ್ಸ್ ವಾರಿಯರ್ಸ್ ಇದರ ಅನುಭವವನ್ನು ನಮ್ಮ ಜೊತೆಗೆ ನೀವು ಹಂಚ್ಕೊಳ್ಬೇಕು. ಖಂಡಿತ. ಅದನ್ನು ಹೇಳದೆ ಹೋದರೆ ತುಂಬ ದೊಡ್ಡ ಲಾಸ್ ನನಗೆ ಅಂತ ಹೇಳ್ಬೋದು. ಬಿಕಾಸ್ ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಸಿಕ್ತು ಇಲ್ಲಿ ಬಂದಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಲ್ಲಿ ಕೂತ್ಕೊಂಡು ಅಯ್ಯೋ ಹಿಂಗಿರುತ್ತೋ ಏನೋ ಅನ್ಕೋತಾ ಇದೆ. ಬಟ್ ಅಲ್ಲಿ 3 ಜೊತೆ ಜಾಲಿ ಮಾಡಿದ್ದೀನಿ ಲಿಟ್ರಲಿ ನಾನು. ಆ್ಯಂಡ್ ಆಫ್ಕೋರ್ಸ್ ಅಲ್ಲಿ ನನ್ನ ಬೆಸ್ಟೆಸ್ಟ್ ಫ್ರೆಂಡ್ ಅನ್ವಿತಾ ಸಾಗರ್. ಸೊ ಅವಳ ಜೊತೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಈ ಸ್ಟೇಜ್ ಮೇಲೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ, ಆಫ್ಕೋರ್ಸ್ ನೀವಿಬ್ಬರು ಕೂಡ ನೀವಿಬ್ರು ಆಫ್ಕೋರ್ಸ್ ಒಂದು ಫ್ಯಾಮಿಲಿನೇ, ಫ್ಯಾಮಿಲಿ ಅಂತ ಮೊದಲನೇದಾಗೆ ಹೇಳಿದೆ. ಸೊ ಅವಳ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ಫಸ್ಟ್ ಸ್ಟೇಜ್ ಶೋನಲ್ಲಿ ಆ್ಯಕ್ಚುಲಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಡಾನ್ಸ್ ಟೀಮ್ಸ್ಗಳು ಅಮೇಝಿಂಗ್ ಆಗಿತ್ತು. ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಆ್ಯಂಡ್ ಅದೇ ಆಗಲೇ ಹೇಳ್ದಂಗೆ ಫ್ರೀ ಮೂವೀಸ್ ನೋಡ್ಬಿಟ್ಟೆ, 2 ಮೂವಿ ನೋಡಿದೆ ಇಲ್ಲಿ ಬಂದಮೇಲೆ. ಸೊ ನಾನಂತೂ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದೆ. ಆ್ಯಂಡ್ ಮುಂದೆ ಬರೋ ಟೀಮ್ಸಿಗೆ, ಮುಂದೆ ಬರೋ ರೌಂಡ್ಸ್ಗಳಿಗೆಲ್ಲ ಟೀಮ್ಸಿಗೂ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಡಾನ್ಸ್ ವಾರಿಯರ್ಸ್ ಶೋಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಇದು 3ನೇ ಸೀಸನ್ನು. ಇದನ್ನು 50, 100, 500 ಇನ್ನು 1000 ಆಗಲಿ. ಆ 1000 ಎಪಿಸೋಡಿಗೆ ನನ್ನನ್ನು ಮತ್ತೆ ನೀವು ಕರೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಸರ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟಿವಿ ನನ್ನ ಈ ವೇದಿಕೆ ಮೇಲೆ ಬರ್ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ನಿಶಾ ಅವರೇ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿದ್ದಕ್ಕೆ ಇಲ್ಲಿಗೆ. ನಮ್ಗೆ ಗೊತ್ತಿದೆ ನೀವು ಅನ್ವಿತಾದ ಫ್ರೆಂಡ್ ಅಂತೇಳಿ. ಫಸ್ಟ್ ನಿಮ್ಮ ಜೊತೆ ಈ ಎಪಿಸೋಡ್ ನಾವು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ತುಂಬ ಖುಷಿ ಆಗ್ತಾ ಇದೆ. ಈವನ್ ಸೂರಜ್ ಆಲ್ಸೋ ವಿ ಆರ್
ಪೋಪನ್ ಅದು ಐಕೆ ಪೋಪಿನಕ್ಕೆ ಜಾಸ್ತಿ ಇಮೋಷನಲ್ ರಟ್ಟು ಚೆನ್ನಾಗಿ ಬುಲ್ಬಚ್ಚಿ ಯಾನ್ ಸೂರಜ್ ಆಕ್ಚುಲಿ ಆಗಿ ಅವರು ಮನ್ಸಲ್ಲಿ ಬೇಜಾರಾಗ್ತಾ ಇದೆ ಅವರಿಗೆ, ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿ. ಆಕ್ಚುಲಿ ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ನಂಗೆ ಬೇಜಾರಾಗ್ತಾ ಇಲ್ಲ, ಬಟ್ ಜೋಕ್ಸ್ ಅಪಾರ್ಟ್, ಯು ಆರ್ ವೆರಿ ಹಂಬಲ್ ಅಂಡ್ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್, ವಾಟ್ ಐ ಅಂಡರ್ಸ್ಟುಡ್ ಹಿಯರ್. ಆಲ್ ದಿ ಬೆಸ್ಟ್ ನಿಮಗೆ ಅಪ್ಕಮಿಂಗ್ ಪ್ರಾಜೆಕ್ಟ್. ನೀವು ಏನೇ ಇನ್ನು ಕನ್ನಡ ಇಂಡಸ್ಟ್ರಿ ಆಗಲಿ ಆಜಿ ಪರ್ಫಾರ್ಮೆನ್ಸ್ ಆತನ್ ಆಜಿ ಪರ್ಫಾರ್ಮೆನ್ಸ್ ಗಳ ರಡ್ಡ ಅನ್ನೋಲಿ ಈತ್ ಲಾಂಗ್ ಕಮೆಂಟ್ ಕೊಡ್ತು ಜೇರ್ ನಿಮ್ಮ ವಾಯ್ಸ್ ಬಂದ್ರೆ ಯಾರ ವಾಯ್ಸ್ ಕೇಳ್ಸಲ್ಲ. ಅವರಿಗೆ ಇದು ಜಲ್ಸಿ, ನಾವು ಮಾತಾಡ್ತೀವಲ್ಲ ಸ್ವಲ್ಪ, ಅದು ಉಂತೊಂದಿಚ್ಚಿ ಕಮೆಂಟ್. Okay, finally, I know we all had a good time. Thank you so much. We'll still have more good times. That is when all our judges come onto the stage. ಎಲ್ಲ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಡಾನ್ಸ್ ವಾರಿಯರ್ಸ್ನ ವೇದಿಕೆಯಲ್ಲಿ ಹಾಡಾದ್ಮೇಲೆ ಒಂದು ಜಬರ್ದಸ್ತ್ ಡಾನ್ಸ್ ಪರ್ಫಾರ್ಮೆನ್ಸ್ನೊಂದಿಗೆ ನಮ್ಮ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಸೊ ಇದಾದಮೇಲೆ ಮುಂದೆ ಮತ್ತೊಂದಷ್ಟು ಸಂಚಿಕೆಗಳು, ಬೇರೆ ಬೇರೆ ರೌಂಡ್ಸ್ ಆ್ಯಂಡ್ ತುಂಬ ಡಾನ್ಸ್ ಪರ್ಫಾರ್ಮೆನ್ಸ್ ಈ ವೇದಿಕೆ ಮೇಲೆ ನಡೆಯುತ್ತೆ. ಸೊ ಲೆಟ್ಸ್ ಹ್ಯಾವ್ ಆಲ್ ಆರ್ ಜಡ್ಜಸ್ ಆನ್ ಸ್ಟೇಜ್. ಬನ್ನಿ. ಫ್ರೆಂಡ್ ಬಂದಿದ್ದಾರೆ. ಸೊ ಫ್ರೆಂಡ್ಗೆ ಸ್ಪೆಷಲ್ ಮೆಸೇಜ್ ಫ್ರಮ್ ಅನ್ವಿತ ಸಾಗರ್. ಬುಲಿಪೆರ ಬಲ್ಲಿ ಎಲ್ಲರೂ ಮಾತಾಡಿದ್ರು ಬೇಬಿಮಾ, ನಾನೇ ಮಾತಾಡಿಲ್ಲ. ವೆಲ್ ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಯಾಕಂತಂದರೆ ಅವಳು ನನಗೋಸ್ಕರ ಮಂಗಳೂರಿಗೆ ಇಷ್ಟು ಸೆಕೆ ಇದ್ರೂ ಬಂದಿರೋದು. ಅವಳಿಗೆ ಸೆಕೆ ಅಂದರೆ ಆಗಲ್ಲ, ಆದರೂ ಕೂಡ ನಾನು ಒಂದೇ ಒಂದು ಸತಿ ಕರೆದೆ, ಬೇಬಿಮಾ ಹಿಂಗೆ ಡ್ಯಾನ್ಸ್ ವಾರಿಯರ್ಸ್ ನಡೀತಾ ಇದೆ ಬರ್ತೀಯಾ ಅಂತ. ಹಾಂ ಸರಿ ಬೇಬಿ, ನೀ ಎಲ್ಲಿದ್ರು ನಾನು ಬರ್ತೀನಿ ಅಂತ ಹೇಳಿ ಪ್ರಶಾಂತ್ ಸರ್ ಕಾಲ್ ಮಾಡ್ತಿದ್ದಂಗೆ ಏನು ಆ್ಯಸ್ ಎವ್ರಿಬಡಿ ಟೋಲ್ಡ್ ಆ್ಯಸ್ ಎವ್ರಿಬಡಿ ಸೆಡ್ ಸಖತ್ ಹಂಬಲ್ ಆಗಿ ರಿಪ್ಲೈ ಮಾಡಿ ಬಂದಿದ್ದಾಳೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಅಲ್ಲಿಂದ ಇಲ್ಲಿವರೆಗೂ ಪಾಪ ರಾತ್ರಿ ನಿದ್ದೆನೂ ಇಲ್ಲ, ಬಸ್ಸೆಲ್ಲ ಫುಲ್ ರೋಡ್ ಬೇರೆ ಸರಿ ಇರಲಿಲ್ಲ. ಶಿ ವಾಸ್ ವೆರಿ ಸ್ಪೋರ್ಟಿವ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ರೌಡಿ ಬೇಬಿ ನಿಮಗೆ ಸ್ಕ್ರೀನ್ ಮೇಲೆ ಮಾತ್ರ, she is definitely a very genuine and a very humble person and my bestest friend and my soul sister. ಜಾಸ್ತಿ ಹೇಳ್ಬಿಟ್ರೆ ಮೇ ಬಿ ಯಾ, ಸೊ ಥ್ಯಾಂಕ್ ಯು. ಆ್ಯಂಡ್ ಮೈ ಪಾರ್ಟ್ನರ್ ಇನ್ ಕ್ರೈಮ್, ನಾ ತಪ್ಪು ಮಾಡಿದ್ರು ತಪ್ಪು ಅಂತ ಹೇಳ್ತಾಳೆ. ದ್ಯಾಟ್ಸ್ ವಾಟ್ ದ ಫ್ರೆಂಡ್ಶಿಪ್ ಇಸ್. ಆ್ಯಂಡ್ ನಾ ಸರಿ ಮಾಡಿದರೆ ಡೆಫಿನೆಟ್ಲಿ ಬೇಬಿ ಐ ಆಮ್ ಸೋ ಪ್ರೌಡ್ ಆಫ್ ಯು ಅಂತ ಹೇಳಿ ಶಿ ಇಸ್ ಆಲ್ವೇಸ್ ಸ್ಟುಡ್ ಬೈ ಮೀ. ನಮ್ಮ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗಾಗಿ ಸ್ಟಾರ್ಟ್ ಆಗಿ 1.5 ವರ್ಷ ಆಯಿತು. ಐ ಮೀನ್ 1 ವರ್ಷ ಆಗ್ತಾ ಬಂತು. ಗೋವಾಗೆ ಹೋದಾಗ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಶಿಪ್ ಇದು. ಬಟ್ ಎಸ್, ಐ ಆಮ್ ಪ್ರೌಡ್ ಆಫ್ ಹರ್ ಆ್ಯಂಡ್ I really want to see her in big screen and huge success. Hope the best. And ನಿಮ್ಮ ರೌಡಿ ಬೇಬಿಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ, ಮುಗ್ತಿಲ್ಲ, ರೌಡಿ ಬೇಬಿಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಅವ್ಳು ಯಾವುದೇ ಮೂವೀಸ್ ಬಂದರೂ ನೋಡಿ. ಆ್ಯಂಡ್ ಯಾ, ಥ್ಯಾಂಕ್ ಯು. ರಿಯಲ್ ಲೈಫ್ ರೌಡಿ ಬೇಬಿಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲೇ ನೋಡಿ ರೌಡಿಸಮ್ ಮಾಡ್ತಿದ್ದಾಳೆ. ಅಗೇನ್ ಅವಳು ಹೇಳ್ದಂಗೆ 1 ಇಯರ್ ಆಯಿತು ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ. ಆ್ಯಂಡ್ ಅದನ್ನು ಸ್ಟ್ರಾಂಗಾಗಿ ಹೋಗ್ತಾ ಇದೆ. ಹೋಪ್. ಹಾಂ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಸಪೋರ್ಟಿವ್ ಆಗಿ ನನ್ನ ಜೊತೆ ಇದ್ದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ಐ ಲವ್ ಯು. Dance warriors. Dance warriors. Ready 1 2 3 step ಹಾಕಿ ಸ್ಟೈಲಿಶ್ ಲುಕ್ ನೋಡಿ ಕುಣಿಯೋಣ ಡ್ಯಾನ್ಸ್ ವಾರಿಯರ್ಸ್. ಈ ತುಳುನಾಡ ಸ್ಫೂರ್ತಿಯ ಮೈಮನದಿ ತುಂಬುತ್ತಾ ಕುಣಿಯೋಣ ಡ್ಯಾನ್ಸ್ ವಾರಿಯರ್ಸ್. ಡ್ಯಾನ್ಸ್ 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 ವಾರಿಯರ್ಸ್. ಡ್ಯಾನ್ಸ್ 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 ವಾರಿಯರ್ಸ್. ಡ್ಯಾನ್ಸ್ 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 ವಾರಿಯರ್ಸ್. ಡ್ಯಾನ್ಸ್ 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 ವಾರಿಯರ್ಸ್. Dance, dance, dance warriors. This program is brought to you by Ampere Electric Scooter, powered by ಶಶಿ ಸೋಪ್, ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ, Amrit Noni ಮತ್ತು Nippon Paint, co-sponsored by